ಕುಂಬಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡೆದುಂದುಪ್ಪುನ ನೂತೆನ್ಮ ದಿನಗಳದ ಸಂಧ್ಯಾ ಭಜನೋತ್ಸವದ 11ನೇ ದಿನ ಶುಕ್ರವಾರ ಬಯದ ಭಜನಾ ಕಾರ್ಯಕ್ರಮಗ ಕುಮಾರಿ ಹರ್ಷಿತಾ ಕುಮಾರಿ ನಿಧಿ ಕುಂಪಲ ಮಾಡೂರು ಮೂಕಾಂಬಿಕ ಕನ್ಸ್ಟ್ರಕ್ಷನ್ ದ ಮಾಲಕೀರು ಶ್ರೀ ಹರಿದಾಸ್ ಕೆ ಶ್ರೀಮತಿ ಭಾರತಿ ಶ್ರೀ ಸುಧಾಕರ್ ಬೀರಿ ಶ್ರೀಮತಿ ರಂಜಿತಾ ಶ್ರೀ ಸುಧೀರ್ ಕುಮಾರಿ ರುಹಾನ್ವಿ ಕುಜುಮಗದ್ದೆ ಶ್ರೀಮತಿ ಗೀತಾ ಶ್ರೀ ಯೋಗೀಶ್ ಆಚಾರ್ಯ ಕಲ್ಲಾಪು ತುಡರ್ ಬೆಳಗಾಯರು ಪೂರಕವಾದ ಭಜನೆಯಂತೆ ನಮ್ಮನ್ನು ಅಜನ ಮಲ್ಪನ ಅಂಚನ ಕೆಲಸದ ಬಿಟ್ಟು ಬ್ರಹ್ಮಕಲಶೋತ್ಸವದ ನಮ್ಮ ಆದಿಯಾದ ಭಜನದ ಮೂಲಕ ದೇವರಿಗೆ ಸುದೀಪ ಮಲ್ಪನ ಅಂಚನ ಯೋಜಿಸಿಕೊಂಡು ಈಗ ದೇವರಿಗೆ ಶುಕ್ರವಾರದ ಪರಮಪವಿತ್ರమైన ದಿನ ಸರ್ವಮಂಗಲನ ಆರಾಧನೆ ಮಲ್ಪನ ದಿನ ಪವಿತ್ರమైన ಶುಕ್ರವಾರ ದಿನಕ್ಕೆ ಇಂಥ ಇವನಿಗೆ ದೀಪ ಅಲ್ಲ ಒಟ್ಟಿಗೆ ಬಂದು ಸೇರಿದ ಹರ್ಷಿತ ಪಕ್ಕ ನಿಧಿ ಕುಂಬಲ ಮಕ್ಕಳಿಗೆ ದೇವಸ್ಥಾನದ ವತಿಯಿಂದ ಗೌರವದ ಶಾಲಭಾರದ ಗೌರವ ಪದ ಮಲ್ಪಡ ಮಾಡಿದ ಹರ್ಷಿತ ಪಕ್ಕ ನಿಧಿ ದೇವಸ್ಥಾನಕ್ಕೆ ಕೊರ್ಲಕಟ್ಟದ ಪಂಚ ಅಟ್ಟಿದ ನಂದಾದೀಪನ ಕೊರ್ಲಂಚನ ಶ್ರೀಮತಿ ವಿಜಯ್ ಪ್ರಮೀಳಾ ವಿಜಯ್ ದಂಪತಿಗಳ ಸುಪುತ್ರಿಲಿ ಆರಂಚನ ಹರ್ಷಿತಾ ನಿಧಿ ಕುಂಬಲ ಮಕ್ಕಳಿಗೆ ಗೌರವದ ಶಾಲಭಾರದ ಗೌರವ ಮೊದಲ ಅಂಚನೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ದ ಮಾಲಕೇರೆ ಅಂಜನೆ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಕರಣದ ಮಾಜಿ ಅಧ್ಯಕ್ಷರಾದ ಹರಿದಾಸ್ ಮಾಡೂರು ಬೇರೆ ಸಂದರ್ಭದ ಆತ್ಮೀಯವಾದ ಗೌರವ ಆತ್ಮೀಯವಾದ ದೇವಸ್ಥಾನದ ಪರವಾದ ಭುವನೇಶ್ವರ ಶಾಂತಿ ಶಾಲಭಾರದ ಗೌರವ ಕೊಡು ಅಂಚನೆ ಈ ಸಂದರ್ಭ ನಮ್ಮೊಟ್ಟಿಗೆ ದೀಪ ಅರ್ಲ ನಮ್ಮೊಟ್ಟಿಗೆ ಬಂದು ಸೇರುವ ಅಂಚನ ಶ್ರೀಮತಿ ಭಾರತಿ ಸುಧಾಕರ್ ಬೀರಿ ಮುಕ್ಳೆಗಳ ಆತ್ಮೀಯವಾದ ಸ್ವಾಗತ ಮತ್ತೊಂದಲ್ಲ ಅಕ್ಲೆಗಳ ಗೌರವದ ಶಾಲಭಾರದ ಗೌರವ ಅರ್ಪಣೆ ಮಲ್ಕೊಳ್ಬಾರ್ದು ನಂದಿ ಅಂಚನೆ ಶ್ರೀಮತಿ ರಂಜಿತಾ ಶ್ರೀ ಸುಧೀರ್ ಅಕ್ಲ ತುಂಬು ಮತ್ತು ಸೇರಲ್ಲ ಅಂಚನೆ ಅಶ್ವಿನ್ ಓಂ ಫ್ರೆಂಡ್ಸ್ ಅಶೋಕ್ ಕೋಟೆಕರ್ ಅವಲಕನೆ ಶ್ರೀ ಯೋಗೀಶ್ ಆಚಾರ್ಯ ಬಕ ಶ್ರೀಮತಿ ಗೀತಾ ಕಲ್ಲಾಪುರ್ ಯೋಗೀಶ್ ಆಚಾರ್ಯ ಗೀತಾ ಕಲ್ಲಾಪು ದಂಪತಿಗಳ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದಲ್ಲ ದೇವಸ್ಥಾನದ ಭಾಗ ಪಂಚ ಕಟ್ಟಿದ ಜಾನಾದಿಗೆ ಕೂರ್ಮಾವತವರದ ಅಜ್ಜಿ ಅಡಿಟುಪ್ಪುನಚ್ಚದ ಜಾನಾದಿಗೆ ಮಿತ್ರ ಮಾರ್ಗಿಲ್ ಅಡಿತ ಮಾರ್ಗಿಲ್ ಕೂರ್ಮನ ಅವತಾರ ಸ್ವರೂಪ ಅಂಚನೆ ನಿತ್ಯದ ಮಾರ್ಗಿಲ್ ಪಂಚ ಜಾನಾದಿಗೆ ಪುನಚನ ಕೊರ್ಲಕಟ್ಟದ ನಂದಾದೀಪನು ಸುರತ ಯೋಜನೆ ನಂದಾದೀಪನ ಹರ್ಷಿತ ದೀಪ ಅಲ್ಲ ಪಣದಿನಂತೆ ಇದು ఒక ನೀತಿ
ಅವರದು ಬೊಕ್ಕ ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿದ ಕ್ಲೇರ್ದು ಭಜನಾ ಕಾರ್ಯಕ್ರಮ ನಡೆತಲು. ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ಲತ ನೂತನ ದಿನದ ಸಂಧ್ಯಾ ಭಜನದ ಈ ಒಂದು 11ನೇ ದಿನದ ಭಜನಾ ಸೇವೆ ನಡೆತಂದನು. ಐಕ ಸುರುಕಾದ ಭಜನೆಗೆ ಪ್ರಾಮುಖ್ಯವಾಯಿನಚ್ಚಿನ ನಂದಾದೀಪಗೆ ಜಾನಾದಿಗಿಡಪನ ಬೊಲ್ಪಗೆ ಅಚ್ಚರದ ಬೊಲ್ಪನ ತೋದೆ ಭಜನೆ ಮಲ್ಪನ ಅಚ್ಚರ ಸಂಪ್ರದಾಯ ನಮ್ಮ ತುಳುವನಾಡದ ಮಣ್ಣಿಡಿತ್ತನ ಆಚರಣೆ ಇಂಥ 11ನೇ ದಿನದ ದುರ್ಗಾ ಪರಮೇಶ್ವರ ಕ್ಷೇತ್ರದ ನಂದಾದೀಪ ಅರ್ಲವನ ಮೂಲಕ ಯೋಜೆ ಭಜನಾ ಸೇವೆಗೆ ಇನಿತ ಸಂಧ್ಯಾ ಭಜನೆ ಆರಂಭ ಆತನು. ಇನ್ನಿತ ಬೇತೆ ಬೇತೆ ಮರ್ಗಿಲ್ಲಿ ಕೆಲಸ ಮಲ್ಪನಂಚಿನ ಧಾರ್ಮಿಕ ಬೇತೆ ಬೇತೆ ಸಾಮಾಜಿಕ ಶೈಕ್ಷಣಿಕವಾದ ಕೆಲಸ ಮಲ್ಪನಂಚಿನ ಅತಿ ದಿನಗಳ ಸೇರಿಗೆ ನಂದಾದೀಪ 11 ದಿನಲ ಇನಿ ನಂದಾದೀಪ ಅರ್ಲಾದೇರು ಐಟು ನಮ್ಮ ವಿಶ್ವ ಹಿಂದೂ ಪರಿಷತ್ದ ಮಾಜಿ ಅಧ್ಯಕ್ಷರು ಬೊಕ್ಕ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ದ ಮಾಲಕರ ರೋಹಿದಾಸ್ ಮಾಡೋರು ಆರು ದೇವಸ್ಥಾನದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಪೊಲಬನ್ನು ಕೊರಡು ಹರಿ ಓಂ. ಜಾಗದ ದೇವರಿಗೆ ತರತಕ್ಕ ಒಂದು ಅಂಚನೆ ಎಡ್ಡೊಂಜಿ ಕಾರ್ಯಕ್ರಮ ಅಲ್ಪ ಭಜನೆ ಉಂಡು ಅಲ್ಪ ವಿಭಜನೆ ಇಜ್ಜಿ ನಮಕ್ ಅವರ ಗೊತ್ತುಂಡು ಅಂಚನೆ ಒಂಜಿ ಭಜನೆ ಮಲ್ಪಡಂಡ ಒರಿಯ ಮಲ್ತಂಡಲ್ಲ ಆಪುಂಡು ಅಂಡಲ 10 ಜನ ಸೇರಂಡ 10 ಜನ ಸೇರಿದ ದೇವರಿಗೆ ಒಂಜಿ ಪ್ರಾರ್ಥನೆ ಮಲ್ಪನೆ ಒಂಜಿ ಐಕ್ಯತೆ ಪುಂಡು ಅಂಚಿನ ಒಂಜಿ ಐಕ್ಯತೆ ಜಾಗೆಡ್ ನಮ್ಮ ಪೂರೆಲ್ಲ ಸೇರ್ದು ನಮ್ಮ ದೇವರಿಗೆ ಆಯ್ನಾತೆ ನಮ್ಮ ಒಂಜಿ VIP ಕಾಂಟ್ಯಾಕ್ಟ್ ಮಲ್ಪಡ ನಮಗೊಂಜಿ ಮೀಡಿಯೇಟರ್ ಬೋಡಪುಂಡು ಆಂಡ ದೇವರನ್ನ ಕಾಂಟ್ಯಾಕ್ಟ್ ಮಲ್ಪಡ ಅಂಡ ಕಾಲು ನಮ್ಮ ಇಂಚಿನ ಒಂಜಿ ಭಜನೆ ಯಾರುಂಡು ಇಂಚ ಒಂಜಿ ಮನಸಾರ ನಮ್ಮ ಪೂರೆಲ್ಲ ಒಟ್ಟಿಗೆ ಸೇರ್ದು ನಮ್ಮ ಒಂಜಿ ಭಜನೆ ಕಾರ್ಯಕ್ರಮ ಹಮ್ಮಿ ದೀತ ಅಂಚನೆ ಒಂದು ಭಜನೆ ಕಾರ್ಯಕ್ರಮ ಎಡ್ಡೆ ನೆಟ್ಟು ನಡಪಾಡು ಅಂಚೆ ಎಲ್ಲ ನಡಪನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಎಲ್ಲ ಎಡ್ಡೆ ನಡಪಾಡು ಮಾತೆರೆಗಳ ದೇವರನ್ನ ಎಡ್ಡೆ ಐಶ್ವರ್ಯ ಆರೋಗ್ಯ ಪೂರ ವೃದ್ಧಿ ಪನೊಂದು ಏನೊಂಜಿ ರೆಡ್ ಪಾತ್ರೆಗೆ ಚುಕ್ಕಿದೀಪ ದೇವಸ್ಥಾನಕ್ಕೆ ಬಾರಿ ಪೊರ್ಲಗಂಡದ ನಂದಾದೀಪನ ಕೊರಲ ಮೂಲಕ ನೂತನ ದಿನ ನಂದಾದೀಪದ ಒಂಜಿ ಪೊರ್ಲುಡೆ ಒಂಜಿ ದೇವಸ್ಥಾನದ ಭಜನಾ ಸೇವೆ ನಡಪುಂಡು ಐದು ನಂದಾದೀಪದ ಕೊಡುಗೆ ಕೊರನಂಜ ಮಲ್ಲ ಮಟ್ಟದ ಕೊಡುಗೆ ಕೊರನಂಜನ ಶ್ರೀಮತಿ ಪ್ರಮೀಳಾ ವಿಜಯ್ ದಂಪತಿ ನಾಯಕನ ಸುಪುತ್ರಿ ಇನ್ನು ನಂದಾದೀಪ ಆದರೆ ಹರ್ಷಿತಾ ಬಗ್ಗ ನಿಧಿ ಐತ ಬಗ್ಗೆ ಶ್ರೀಮತಿ ಪ್ರಮೀಳಾ ವಿಜಯ್ ಪಾತ್ರೆ ಕ್ಷೇತ್ರ ಶಿವಪುರ ಕುಂಪಲ
ಇಲ್ಲಿನ ಈ ಬ್ರಹ್ಮ ಕಳಶೋತ್ಸವದ ಸಲುವಾಗಿ ಪೂರ್ವಭಾವಿಯಾಗಿ ನಡೆಯುವಂತಹ 108 ದಿನದ ಸಂಧ್ಯಾ ಭಜನೆ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತು 11ನೇ ದಿನದ ಭಜನೆ. ಈ ಒಂದು ಭಜನೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಭಜನಾ ಮಂಡಳಿಗಳು ಬಂದು ಇಲ್ಲಿ ಭಜನೆಯನ್ನು ಮಾಡಲಿಕ್ಕಿದೆ. ಈ ಒಂದು ಭಜನೆಯ ಆ ತಾಳದ ಸದ್ದು ಹಾಗೂ ಭಕ್ತಿ ಪೂರ್ವಕವಾದಂತಹ ಹಾಡಿನಿಂದ ನಮ್ಮ ಊರಿಡೀ ಒಂದು ಪಾಸಿಟಿವ್ ವೈಬ್ಸ್ ಹರಡಲಿಕ್ಕಿದೆ. ಬಹಳ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಊರ ಎಲ್ಲ ಭಕ್ತರನ್ನು ಮತ್ತು ಭಕ್ತಾಭಿಮಾನಿಗಳನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಬಂದು ಶ್ರೀ ದುರ್ಗಾ ಪರಮೇಶ್ವರನ ಆ ಒಂದು ದರ್ಶನವನ್ನು ಮಾಡಿ ದುರ್ಗಾ ಪರಮೇಶ್ವರ ಹಾಗೂ ಜಗನ್ಮಾತೆಯ ಒಂದು ಅನುಗ್ರಹವನ್ನು ಪಡೆಯಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ.